ಮನುಷ್ಯನಿಗಿಂತ ನಾಯಿಗಳೇ ಗುಣದಲ್ಲಿ ಮೇಲು ಅನ್ನುವಂತಹ ಮಾತಿದೆ. ನಾಯಿಗಳಿಗೆ ಇರುವಂತಹ ಒಂದು ಆತ್ಮೀಯತೆ ಮನುಷ್ಯನ ಮೇಲೆ ಬೇರೆ ಯಾರಿಗೂ ಇಲ್ಲ ಅನ್ನುವಂತಹ ಮಾತುಗಳಿವೆ. ಅಂಥದ್ದೇ ನಾಯಿಗಳ ಪ್ರೀತಿಯಲ್ಲಿ ಕಲ್ಮಶವಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಉಡುಪಿಯ ಮುದರಂಗಡಿಯ ಈ ಒಂದು ಘಟನೆ ಬಹಳಷ್ಟು ಸದ್ದು ಮಾಡ್ತಾ ಇದೆ, ಜೊತೆಗೆ ವೈರಲ್ ಕೂಡ ಆಗ್ತಾ ಇದೆ. ಸಂತ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂನ ವಿದ್ಯಾರ್ಥಿನಿಯೊಬ್ಬಳು ಪ್ರತಿದಿನ ಬೆಳಗ್ಗೆ ಬಸ್ ಹತ್ತಲು ಬರುವಾಗ ಶ್ವಾನವೊಂದು ಮಗುವಿನ ಜೊತೆಯಲ್ಲೇ ಬರ್ತದೆ. ಮಗು ಸೀಟ್ನಲ್ಲಿ ಕುಳಿತಿರುವುದನ್ನು ಖಚಿತಪಡಿಸಿಕೊಂಡ ಬಳಿಕವೇ ಈ ಶ್ವಾನ ಅಲ್ಲಿಂದ ಮರಳ್ತಾ ಇರುತ್ತೆ. ಇನ್ನು ಈ ಶ್ವಾನದ ಪ್ರೀತಿ ಕಾಳಜಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೊತೆಗೆ ಮನುಷ್ಯನಿಗಿಂತ ನಾಯಿಗಳೇ ಗುಣದಲ್ಲಿ ಮೇಲು ಅನ್ನುವಂತಹ ಮಾತುಗಳು ಮತ್ತೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ಯಾಗ್ ಮುಖಾಂತರ ಈ ವಿಡಿಯೋ ವೈರಲ್ ಆಗ್ತಾ ಇದೆ.